ನೋಡಿ, ಮನೇಲಿ ಯಾವ ತರಕಾರಿ ಇದೆ ಆ ತರಕಾರಿಗಳನ್ನು ಹಾಕ್ಕೊಂಡು, ಜಾಸ್ತಿ ತರಕಾರಿ ಕೂಡ ಬೇಡ, ಒಂದು ತುಂಬಾ ಸಿಂಪಲ್ಲಾಗಿ ದಿಢೀರಾಗಿ ಮಾಡ್ಬೋದಾದಂತಹ ರುಚಿಯಾಗಿರುವಂತಹ ವೆಜಿಟೇಬಲ್ ಪಲಾವ್ ರೆಸಿಪಿನ ಇವತ್ತು ಹೇಳ್ಕೊಡ್ತಾ ಇದ್ದೇನೆ. ನಿಮ್ಗೆ ಇಷ್ಟು ಸಿಂಪಲ್ ಆಗಿರುವಂಥ ವೆಜಿಟೇಬಲ್ ಪಲಾವ್ ರೆಸಿಪಿ ಬೇರೆಲ್ಲೂ ಸಿಗಲಿಕ್ಕಿಲ್ಲ. ಒಂದ್ಸರಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ನೋಡಿ, ಈ ತುಂಬಾ ಸಿಂಪಲ್ ಆಗಿರುವಂಥ ಪಲಾವನ್ನು ಮಾಡಲಿಕ್ಕೆ ನಾನು 2 ಲೋಟದಷ್ಟು ಬಾಸುಮತಿ ರೈಸನ್ನು ತೊಳೆದುಕೊಂಡಿಟ್ಕೊಂಡಿದ್ದೇನೆ. ಪಲಾವ್ ಮಾಡೋಕ್ಕಿಂತ ಒಂದು ಅರ್ಧದಿಂದ 3/4 ಗಂಟೆ ಮುಂಚೆ ನಾವು ಈ ರೈಸನ್ನು ನೀರಲ್ಲಿ ನೆನೆ ಹಾಕಲಿಕ್ಕೆ ಬಿಡಬೇಕು. ರೈಸ್ ಅರ್ಧ ಗಂಟೆಯಷ್ಟು ನೀರಲ್ಲಿ ನೆನೆದ್ರೇ ಇದೆಯಲ್ವಾ, ಪಲಾವ್ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಸ್ಟವ್ ಮೇಲೆ ಪಲಾವ್ ಮಾಡಲಿಕ್ಕೆ ಒಂದು ಹಂಡಿನ ಇಟ್ಬಿಟ್ಟು ಒಂಚೂರು ಬಿಸಿ ಮಾಡ್ಕೊಂಡಿದ್ದೇನೆ. ಬಿಸಿ ಆದ ನಂತರ 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೊತಾ ಇದ್ದೇನೆ. ಹಾಗೆಯೇ ಒಂದು 2 ಟೇಬಲ್ ಸ್ಪೂನಷ್ಟು ನಾನು ತುಪ್ಪನ ಹಾಕೊತಾ ಇದ್ದೇನೆ. ತುಪ್ಪ ಮತ್ತು ಎಣ್ಣೆನ ಮಿಕ್ಸ್ ಮಾಡಿಕೊಂಡು ಪಲಾವ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ. ಒಂಚೂರು ಇದು ಬಿಸಿಯಾದ ನಂತರ ಇವಾಗ ನೋಡಿ, ಇದಕ್ಕೆ ಸ್ವಲ್ಪ ಗೋಡಂಬಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬಡೆ ಸೊಪ್ಪು ಅಥವಾ ಸೊಂಪು, ಫೆನೆಲ್ ಸೀಡ್ಸ್ ಅಂತಾರಲ್ಲ ಅದು, ಒಂದು ಚಿಕ್ಕ ತುಂಡಷ್ಟು ಚಕ್ಕೆ. ಇದು ತುಂಬ ತೆಳ್ಳಗಿರೋದ್ರಿಂದ ಇಷ್ಟು ತಗೊಂಡಿದ್ದೇನೆ. ಒಂದು 2-3 ಸ್ಟಾರ್ ಸಾಕು, 2 ಪಲಾವ್ ಎಲೆ, 5-6 ಏಲಕ್ಕಿ, ಒಂದು 5-6 ಲವಂಗ, ಇಷ್ಟು ತಗೊಂಡಿದ್ದೇನೆ. ಇದೆಲ್ಲದನ್ನು ಒಟ್ಟಿಗೆ ನಾವಿದಕ್ಕೆ ಹಾಕೋಬಹುದು. ಒಂಚೂರು ಇದನ್ನ ಹುರಿದುಕೊಳ್ಳೋಣ. ಗೋಡಂಬಿ ಚೆನ್ನಾಗಿ ಹುರಿಬೇಕು, ಹಾಗೆಯೇ ಜೀರಿಗೆ ಎಲ್ಲ ಫ್ಲೇವರ್ ಬರಬೇಕು. ನೋಡಿ, ಗೋಡಂಬಿದು ಕಲರ್ ಚೇಂಜ್ ಆಗೋ ತನಕಷ್ಟೇ ಸ್ವಲ್ಪ ಹುರಿದುಕೊಳ್ಳಿ. ಇವಾಗ ಇದಕ್ಕೆ 2 ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇನ್ನೊಂದು ಆ್ಯಕ್ಚುಲ್ ಆಗಿ ನಾನು ಮರ್ತೆ, ನೀವು ಈರುಳ್ಳಿ ಹಾಕುವಾಗ ಒಂದು 3 ಹಸಿಮೆಣಸಿನಕಾಯಿ ಕೂಡ ಕಟ್ ಮಾಡಿ ಹಾಕಿ ನಾನು ಕೊನೆಯದಾಗಿ ಹಾಕ್ಕೊಂಡಿದ್ದೇನೆ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊತಾ ಇದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡ್ಬಿಟ್ಟು ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಚೂರು ಮಿಕ್ಸ್ ಆದ ನಂತರ ಇವಾಗ ಮನೇಲಿ ಯಾವ ತರಕಾರಿ ಇದೆ ಅದು ಹಾಕೋಬಹುದು. 1-2 ತರಕಾರಿ ಇದ್ರೂ ನಡೀತದೆ. ನಾನು 1 ಟೊಮೆಟೊ, 1 ಕ್ಯಾರೆಟ್, 1 ಚಿಕ್ಕ ಆಲೂಗಡ್ಡೆ ಮತ್ತು ಒಂದು 3-4 ಬೀನ್ಸನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಬಟಾಣಿ ಇದ್ರೆ ಬಟಾಣಿನೂ ಹಾಕೋಬಹುದು. ಇವಿಷ್ಟನ್ನು ಇವಾಗ ಒಟ್ಟಿಗೆ ನಾವು ಹಾಕೋಬಹುದು. ಈಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೊತಾ ಇದ್ದೇನೆ. ಚಿಟಿಕೆ ಅರಶಿನ. ಪಲಾವ್ಗೆ ಯಾವತ್ತು ಜಾಸ್ತಿ ಅರಶಿನ ಹಾಕಿದ್ರೆ ಚೆನ್ನಾಗಿರಲ್ಲ, ಅರಶಿನ ಹಾಕಿಲ್ಲದಿದ್ರೂ ಕೂಡ ನಡೀತದೆ. ಒಂದು ಚೂರು ಗರಂ ಮಸಾಲ ಪುಡಿ ಹಾಕೊತಾ ಇದ್ದೇನೆ ಫ್ಲೇವರಿಗೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೆರಡು ನಿಮಿಷ ಇದೇ ಥರ ನೀವು ತರಕಾರಿನ ಈ ಎಣ್ಣೆ ಮತ್ತು ತುಪ್ಪದಲ್ಲಿ ಫ್ರೈ ಮಾಡ್ತಾ ಇರ್ಬೋದು. ಇಲ್ಲ ಮುಚ್ಚಿಟ್ಬಿಟ್ಟು ಕಮ್ಮಿ ಉರಿ ಇಟ್ಬಿಟ್ಟು ಒಂದು 3 ನಿಮಿಷ ಬಿಡ್ಬೋದು. ಒಂದು ಸ್ವಲ್ಪ ತರಕಾರಿ ಬೇಯುತ್ತೆ, ಆವಾಗ ಚೂರು ಬೇಯಬೇಕು, ಜಾಸ್ತಿ ಅಲ್ಲ. ನೋಡಿ, ತರಕಾರಿ ಸ್ವಲ್ಪ ಬೆಂದಿದೆ, ಇಷ್ಟು ಸಾಕು. ಈಗ ನಾನು ಇದಕ್ಕೆ ರೈಸನ್ನು ಚೆನ್ನಾಗಿ ನೀರನ್ನು ಬಸಿದ್ಬಿಟ್ಟು ಹಾಕೊತಾ ಇದ್ದೇನೆ. ಅಕ್ಕಿಯನ್ನು ಹಾಕಿಬಿಟ್ಟು ಚೂರು ಮಿಕ್ಸ್ ಮಾಡ್ಕೊಳ್ಳಿ. ಈಗ 4 ಲೋಟದಷ್ಟು ನೀರನ್ನು ಹಾಕೊತಾ ಇದ್ದೇನೆ. 2 ಲೋಟ ರೈಸಿಗೆ 4 ಲೋಟದಷ್ಟು ನೀರು. ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೊತಿದ್ದೇನೆ. ಉಪ್ಪನ್ನು ನೀವು ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ. ನಾನು ಫ್ಲೇವರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ಕೂಡ ಹಾಕೊತಿದ್ದೇನೆ. ಸಕ್ಕರೆ ಆಪ್ಷನಲ್, ನಿಮ್ಗೆ ಒಂಚೂರು ಸ್ವೀಟಿಸ್ ಫ್ಲೇವರ್ ಇಷ್ಟ ಅಂತಂದರೆ ಹಾಕೋಬಹುದು. ಒಂದು 1/4 ಭಾಗದಷ್ಟು ಲಿಂಬೆ ರಸನ ಹಾಕೊತಾ ಇದ್ದೇನೆ. ನಾನು ಒಂದೇ ಒಂದು ಮಿಸ್ಟೇಕ್ ಮಾಡಿದ್ದೇನೆ. ಅದೇನು ಅಂತಂದರೆ ಹಸಿಮೆಣಸಿನ್ಕಾಯಿ ಹಾಕಿಲ್ಲ. ಹಸಿಮೆಣಸಿನ್ಕಾಯಿ ನೀವು ಹಾಕುವುದಿದ್ರೆ ಈರುಳ್ಳಿ ಹಾಕುವಾಗ ಹಾಕೋಬಹುದು. ನಾನು ಹಾಕದೇ ಇರೋದಕ್ಕೆ ಇವಾಗ ಹಾಕೊತಾ ಇದ್ದೇನೆ. ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪೆಲ್ಲ ಟೆಸ್ಟ್ ಮಾಡ್ಕೊಳ್ಳಿ. ಈಗ ಮುಚ್ಚಿಟ್ಬಿಟ್ಟು ಒಂದು 8 ನಿಮಿಷ ಹೈ ಫ್ಲೇಮಲ್ಲಿ ನಾವಿದನ್ನ ಬೇಯಲಿಕ್ಕೆ ಬಿಡಬೇಕು. 8 ನಿಮಿಷ ಆಗಿದೆ. ನೋಡಿ, ರೈಸ್ ಮತ್ತು ನೀರು ಸಮ ಆಗಿದೆ. ಒಂದು ಚೂರು ಮೆಲ್ಲಗೆ ಈ ಥರ ಸೌಟನ್ನು ಹಾಕಿಬಿಟ್ಟು ತಿರುಗಿಸ್ಕೊಳ್ಳಿ, ಜಾಸ್ತಿ ಅಲ್ಲ.
ರೈಸ್ ಪುಡಿ ಆಗಬಾರ್ದು. ಇವಾಗ ಮತ್ತೆ ಮುಚ್ಚಿಟ್ಬಿಟ್ಟು ಒಂದು 8 ನಿಮಿಷ ನಾವು ಮೀಡಿಯಂ ಫ್ಲೇಮ್ಗಿಂತ ಸ್ವಲ್ಪ ಕಮ್ಮಿ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡಬೇಕು, ಹೈ ಫ್ಲೇಮ್ ಅಲ್ಲ. ನೋಡಿ ಇವಾಗ ಒಂದು 8 ನಿಮಿಷ ಆಗಿದೆ. ಆಲ್ಮೋಸ್ಟು ಒಂದು 90% ಇದು ಬೆಂದು ರೆಡಿ ಆಗಿರುತ್ತೆ. ಬಟ್ ನಾವೇನು ಮಾಡಬೇಕು ಅಂತಂದರೆ ಇದನ್ನ ಮುಚ್ಚೆ ಇಟ್ಬಿಟ್ಟು ಒಂದು 10 ನಿಮಿಷ ಆದರೂ ಬಿಡಬೇಕು. ಅವಾಗ ಏನಾಗುತ್ತೆ, ಸ್ಟವನ್ನು ಬಂದ್ ಮಾಡಿ, ಅವಾಗ ಏನಾಗುತ್ತೆ ಅಂತಂದರೆ ಸ್ಟೀಮಲ್ಲಿ ರೈಸ್ ತುಂಬಾ ಚೆನ್ನಾಗಿ ಬೆಂದ್ಬಿಟ್ಟು ನೀಟಾಗಿರುವಂಥ ಪಲಾವ್ ರೆಡಿ ಆಗುತ್ತೆ. ತುಂಬಾ ಸುಲಭವಾಗಿ ಮಾಡ್ಬೋದಾದಂಥ ಪಲಾವ್ ರೆಡಿಯಾಗಿದೆ. 10 ನಿಮಿಷ ಬಿಟ್ಟು ನೀವು ಓಪನ್ ಮಾಡಿ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂತಂದ್ರೆ ಆ ತರಕಾರಿ ಎಲ್ಲ ಇರುತ್ತಲ್ವ, ನೀಟಾಗಿ ಎಲ್ಲ ರೈಸ್ ಜೊತೆ ಮಿಕ್ಸ್ ಆಗಬೇಕು. ಸೂಪರ್ ಆಗಿರುವಂಥ ಸಿಂಪಲ್ ಪಲಾವ್ ರೆಡಿ ಆಗಿದೆ. ತುಂಬಾ ರುಚಿಯಾಗಿರುತ್ತೆ ಕೂಡ. ನೀವು ಒಂದ್ಸರಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ಮರೆಯದೆ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.